ಫ್ರೆಂಡ್ಸ್ ಇತ್ತೆ ನವರಾತ್ರಿ ಅತ್ತೆ ಸೊ ಅಂಚನೆ ಇನಿ ಒಂಜಿ ದೇವಸ್ಥಾನಕ್ಕೆ ಬೈದ ಓಪಂಡ ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ. ಫ್ರೆಂಡ್ಸ್ ಮುಲ್ಪ ಏತ್ ಗೌಜಿಡ್ ನವರಾತ್ರಿ ಆಚರಿಸುವರು ಪಂಡ ನಿಕ್ಲೆಗ್ ಏರೆಗಂಡ್ಲ ನೀಲಾರತಿ ದೇವರ್ನ ಕತೆ ಗೊತ್ತುಂಡೆ ಗೊತ್ತಿಜ್ಜಂಡ ಯಾನಿತ್ತೆ ಪಂಪೆ. ಇಲ್ಲಿ ನೀಲಾರತಿ ದೇವಿಗೆ ಇನ್ನೊಂದು ಹೆಸರು ಕೂಡ ಉಂಟು, ಮಹಿಷಮರ್ದಿನಿ ಅಂತಲೂ ಕರೀತಾರೆ. ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಮಳೆ ಕೂಡ ಬರ್ತಾ ಉಂಟು, ನಾವು ಚಂಡಿ ಕೂಡ ಆಗ್ತಾ ಇದ್ದೇವೆ. ಮುಲ್ಪ ದೇವಸ್ಥಾನದ ಎಂಕುಲು ಸುತ್ತು ಬರಂತುಲ್ಲ. ಮುಲ್ಪ ದೇವಸ್ಥಾನದ ಪ್ರದಕ್ಷಿಣೆ ಬರೋಂತಿಲ್ಲ, ಮುಲ್ಪ ಜೋರು ಬರ್ಸ ಬರೋಂತುಂಡು. ವಿನಿಶ್ ತುಲೆ ಸೈಡ್ ಉಂಟು ಫ್ಲವರ್ ಪ್ಲಾಸ್ಟಿಕ್
ಹರೇ ಕೃಷ್ಣ. ಫ್ರೆಂಡ್ಸ್ ಇತ್ತೆ ನವರಾತ್ರಿ ಅತ್ತೆ. ಸೊ ಅಂಚನೆ ಇನಿ ಒಂದು ದೇವಸ್ಥಾನಕ್ಕೆ ಬೈದ ಓಪಂಡ ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ, ನೀಲಾರತಿ ಮಹಿಷಮರ್ದಿನಿ ದೇವಿನ ತೂವರ ಬೈದ ದೇವಿನ. ಫ್ರೆಂಡ್ಸ್ ಮುಲ್ಪ ಏತ್ ಗೌಜಿಡ್ ನವರಾತ್ರಿ ಆಚರಿಸುವರು ಪಂಡ ಮುಲ್ಪ ಮಧ್ಯಾಹ್ನ ಮಹಾಪೂಜೆ ಆಯ್ತು, ಅನ್ನ ಸಂತರ್ಪಣೆ ಉಂಡು. ಅಂಚನೆ ದಿನಾಲ ಬಯ್ಯ ನವರಾತ್ರಿಡು ಮುಲ್ಪ ಒಂಜೊಂಜಿ ಪ್ರೋಗ್ರಾಮ್ ನಡೆಯೊಂಟಿಪ್ಪುಂಡು. ದೇವಸ್ಥಾನದ ನಾಟಕ, ಯಕ್ಷಗಾನ ಅಂಚಿನ ಪ್ರೋಗ್ರಾಮ್ ನಡೆಯೊಂದಿಪ್ಪುಂಡು. ಇಂಚಿತೂಲೆ ಫ್ರೆಂಡ್ಸ್ ಏತ್ ಮಲ್ಲ ರಿವರು ತುದೆ ಅಲ್ಲ, ಏತ್ ಮಲ್ಲ ತುದೆ ಉಂಡು. ತುದೇದ ಪುದರದಾದ ಗೊತ್ತುಂಡೆ, ತುದೇದ ಪುದರ್ ಸೀತಾ ನದಿ ಸೈಡ್ ಇಪ್ಪುನ ದೇವಸ್ಥಾನ ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ. ಫ್ರೆಂಡ್ಸ್ ನಿಕ್ಲೆಗ್ ಏರೆಗಂಡ್ಲ ನೀಲಾರತಿ ದೇವರ್ನ ಕತೆ ಗೊತ್ತುಂಡೆ, ಗೊತ್ತಿಜ್ಜಂಡ ಯಾನಿತ್ತೆ ಪನ್ಪೆ ಕೇಳ್ಲೆ. ಒಂದು ಕಾಲದಲ್ಲಿ ಶಂಖಚೂಡ ಅಂತ ಒಬ್ರು ನಾಗರಾಜರಿರ್ತಾರೆ. ಅವರಿಗೆ ವರಪ್ರಸಾದವಾಗಿ 5 ಜನ ಹೆಣ್ಣು ಮಕ್ಕಳು ಪಡಿತಾರೆ. 5 ಜನರಲ್ಲಿ ದೇವರತಿ, ನಾಗರತಿ, ಚಾರುರತಿ, ಮಂದಾರತಿ ಮತ್ತು ನೀಲಾರತಿ. ಈ 5 ಜನ ಹೆಣ್ಣು ಮಕ್ಕಳಿದ್ದಾರಲ್ವಾ, ಅವರು ಈಶ್ವರ ದೇವರ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ಮದುವೆ ಆಗ್ಲಿಕ್ಕೆ ಅಂತ ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ. ಅಲ್ಲಿ ನಂದಿ ಹತ್ರ ಶಾಪ ಪಡೆದು ಭೂಲೋಕದಲ್ಲಿ ನಾಗದೇವರಾಗಿ 5 ಜನ ಹೆಣ್ಣು ಮಕ್ಕಳು ಕೂಡ ನಾಗಕನ್ಯರಾಗಿ ಶಾಪ ಸಿಗ್ತದೆ. ಸೊ ನಂದಿ ಹತ್ರ ಅವರಿಗೆ ಶಾಪ ಸಿಗ್ತದೆ, ಭೂಲೋಕದಲ್ಲಿ ಅವರು ನಾಗಕನ್ಯರಾಗಿ ಇರಲಿಕ್ಕೆ ಶಾಪ ಸಿಗ್ತದೆ. ಸೊ ಸಹ್ಯಾದ್ರಿ ಪರ್ವತದ ಕಾಡ್ಗಿಚ್ಚಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಒಂದು ದಿನ ಏನಾಗ್ತದೆ ಅಂದರೆ ವ್ಯಾಘ್ರ ಮುನಿಗಳು ಬರ್ತಾರೆ ಅಲ್ಲಿಗೆ. ಸಿಟ್ಟು ಬಂದು ಅಂದರೆ ಅವರು ಆಚೀಚೆ ಹೋಗುವ ರಭಸಕ್ಕೆ ಏನು ಶಬ್ದ ಆಗ್ತದೆ, ಅದಕ್ಕೆ ಆ ಮುನಿಗಳಿಗೆ ಭಯ ಆಗಿ ಕೋಪ ಬರ್ತದೆ. ಕೋಪ ಬಂದ ನಂತರ ಅವರು ಶಾಪ ಕೊಡ್ತಾರೆ. ಶಾಪ ವಿಮೋಚನೆ ಹೇಗೆ ಅಂದರೆ ಆವಂತಿಯ ರಾಜ ದೇವವರ್ಮನಿಂದ ಮಾತ್ರ ಅದು ಸಾಧ್ಯ. ಸೊ ಆ ರಾಜ ತನ್ನ ರಾಜ್ಯವನ್ನು ಕಳ್ಕೊಂಡು ಸಹ್ಯಾದ್ರಿ ಕಾಡಿಗೆ ಬರ್ತಾರೆ. ಬಂದಾಗ ಆ 5 ಜನ ಸರ್ಪಗಳು ಏನು ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗ್ತಾ ಇರ್ತವೆ, ಅವುಗಳನ್ನು ಬಚಾವ್ ಮಾಡ್ತಾನೆ, ಅವುಗಳನ್ನು ರಕ್ಷಿಸ್ತಾನೆ ಈ ರಾಜ. ಮತ್ತು ಆ ಹಾವುಗಳು ಒಂದೊಂದು ಹುತ್ತಕ್ಕೆ ಸೇರಿಕೊಳ್ತವೆ. ಸೊ ಹೀಗೆ ಪಂಚನಾಗ ಕನ್ಯೆಯರು ಪಂಚಸ್ಥಳದಲ್ಲಿ ಹೋಗಿ ಸೇರಿಕೊಳ್ತಾರೆ. ಅವುಗಳಲ್ಲಿ ನೀಲಾರತಿ ನಾಗಸರ್ಪವು ಸೇರಿದ ಜಾಗವೇ ನೀಲಾವರ ಕಾನನ ಎಂಬ ಹೆಸರಾಯಿತು. ಹಾಗೆ ಈ ದೇವಸ್ಥಾನ ತುಂಬ ಪ್ರಸಿದ್ಧಿ ಹೊಂದಿದೆ. ಇಲ್ಲಿ ನೀಲಾರತಿ ದೇವಿಗೆ ಇನ್ನೊಂದು ಹೆಸರು ಕೂಡ ಉಂಟು, ಮಹಿಷಮರ್ದಿನಿ ಅಂತಲೂ ಕರೀತಾರೆ. ಮತ್ತೆ ಮೊದಲು ಈ ದೇವಸ್ಥಾನಕ್ಕೆ ನೀರಾವರ ಅಂತ ಹೇಳ್ತಾ ಇದ್ರು, ಯಾಕೆಂದರೆ ಸೀತಾ ನದಿ ಪಕ್ಕದಲ್ಲಿಯೇ ಇದೆ ಅಲ್ವಾ ದೇವಸ್ಥಾನ. ಸೊ ನೀರಾವರ ಅಂತ ಹೇಳ್ತಿದ್ರು. ಕಾಲಕ್ರಮೇಣ ಅದು ನೀಲಾವರ ಕೂಡ ಆಯಿತು. ಹಾಗಾಗಿ ನಾವು ಇವತ್ತು ನವರಾತ್ರಿಯಲ್ಲಿ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೇವೆ, ನೀಲಾವರ ಮಹಿಷಮರ್ದಿನಿ ದೇವಸ್ಥಾನಕ್ಕೆ. ನೀವು ಕೂಡ ಒಂದು ಸಲ ಈ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಬನ್ನಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹೋಗೋಣ.